ಉಪ್ಪಿನಂಗಡಿಯಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ವಿಧಾನ ಪರಿಷತ್ ಪ್ರತಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಅವರು, ವರ್ಗಾವಣೆ ಆದೇಶದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಸಹಿ ಇರುವುದಾಗಿ ಕಾಣುತ್ತಿದೆಯಾದರೂ ದಿನಾಂಕ ಹಾಗೂ ಕಚೇರಿ ನಂಬರ್ ನಮೂದಿಸಿಲ್ಲ. ಇದು ನಿಜವಾದ ಆದೇಶವೇ ಅಥವಾ ಕಳ್ಳಪತ್ರವೇ ಎಂಬುದನ್ನು ಮುಖ್ಯಮಂತ್ರಿ ಸ್ವತಃ ಸ್ಪಷ್ಟಪಡಿಸಬೇಕು ಎಂದು ಒತ್ತಾಯಿಸಿದರು. ಮಂಡ್ಯ ಡಿಎಚ್ಒ ಅವರನ್ನು ಮೈಸೂರು ಅಬಕಾರಿ ಇಲಾಖೆಗೆ ವರ್ಗಾವಣೆ ಮಾಡಿರುವಂತೆ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿರುವ ಆದೇಶ ಪತ್ರದಲ್ಲಿರುವ ಸಹಿ ನಿಮ್ಮದಾಗಿಲ್ಲ ಎಂದಾದರೆ ಅದು ಹೇಗೆ ಹೊರಬಂತು? ನಿಮ್ಮ ಕಚೇರಿಯವರೇ ಸೃಷ್ಟಿ ಮಾಡಿದ್ದಾರಾ? ಬೇರೆ ಯಾರಾದರೂ ನಿಮ್ಮ ಸಹಿಯನ್ನು ನಕಲಿ ಮಾಡಿದ್ದಾರಾ? ಕಂಪ್ಯೂಟರ್ ಕಳವಾಯಿತೆಂದು ಹೇಳೋದಾದರೆ ಅದೇ ಕಂಪ್ಯೂಟರ್ನಿಂದ ಸಹಿ ಹಾಕಿದ ಪತ್ರ ಹೊರಬಂದೀತೆ ಎಂಬ ಅರ್ಥವೇ ಎಂದು ಪ್ರಶ್ನೆಗಳ ಸುರಿಮಳೆಗೈದಿದ್ದಾರೆ. ಈ ವಿಷಯದಲ್ಲಿ ಸಂಪೂರ್ಣ ತನಿಖೆಯಾಗಬೇಕು. ಆದೇಶ ಪತ್ರ ನಿಜವೋ ಕಳ್ಳಪತ್ರವೋ ಎಂಬುದು ಜನರಿಗೆ ಸ್ಪಷ್ಟವಾಗಬೇಕು. ಅದನ್ನು ಹೊರಗೆ ತಂದವರು ಯಾರು ಎಂಬುದು ಬಹಿರಂಗವಾಗಬೇಕು ಎಂದು ಆಗ್ರಹಿಸಿದರು. ಸಿದ್ದರಾಮಯ್ಯನವರ ಸಹಿ ಅದು ನಿಜವಾ ಅಲ್ವಾ? ಒಂದು ಸಮಯ ಅಲ್ಲ ಅಂತಂದ್ರೆ ನಿಮ್ಮ ಕಚೇರಿಯವರೇ ಅದನ್ನ ತಯಾರು ಮಾಡಿದ್ದ? ಬೇರೆ ಯಾರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಸಹಿ ಮಾಡ್ಲಿಕ್ಕೆ ಬೇರೆಯವರಿಗೆ ಹೇಗಾಗತ್ತೆ? ಅದನ್ನ ನೀವು ಸಿಕ್ಕಿಬಿದ್ದ ಮೇಲೆ ಒಂದು ಕಂಪ್ಲೇಂಟ್ ಕೊಟ್ಟು ಅದು ನನ್ನ ಕಂಪ್ಯೂಟರ್ ಇಂದ ಬೇರೆ ಯಾರೋ ಕದ್ದಿದ್ದಾರೆ ಅಂತಂದ ಮೇಲೆ ನಿಮ್ಮ ಕಂಪ್ಯೂಟರ್ನಲ್ಲಿ ನೀವು ಸೈನ್ ಹಾಕಿದ್ದಿದೆ ಅಂತ ಆಯ್ತಲ್ಲ. ಆಮೇಲೆ ಡಾಕ್ಟರ್ನೇನು ಎಂಡ ಕುಡಿಯಲಿಕ್ಕೆ ಕಳಿಸಿದ್ದ, ಬಾಟಲ್ ಮಾರು ಅಂತೇಳಿ. ಡಾಕ್ಟರ್ಗೂ ಬಾಟಲ್ಗೆ ಏನು ಸಂಬಂಧ ಅಲ್ವಾ? ಅದರಿಂದ ಇದು ಪರಿಶೀಲನೆ ಆಗಬೇಕು. ನಿಮ್ಮದ ಅಲ್ಲ ಅಂತ ಮೊದಲು ಅದು ಖಾತ್ರಿ ಆದ್ಮೇಲೆ ಅದು ಹೊರಗಡೆ ತಂದಿದ್ದು ಯಾರು ಏನು ಅಂತ ಆಗ್ಬೇಕು. ಅದನ್ನು ಬಿಟ್ಟು ನಿಮ್ಮ ಮನೆಯಲ್ಲಿ ಏನೇ ತೊಂದರೆ ಆದ್ರೆ ಬಿಜೆಪಿಯವ್ರ ಕಾರಣನ, ಸುನಿಲ್ ಕುಮಾರ್ ಕಾರಣನ, ರವಿಕುಮಾರ್ ಕಾರಣನ, ಸಿಟಿ ರವಿ, ಛಲವಾದಿ ನಾರಾಯಣಸ್ವಾಮಿ, ಅಶೋಕ್, ವಿಜೇಂದ್ರ ಕಾರಣನ? ಎಲ್ಲದಕ್ಕೂ ಇದು ಯಾಕೆ? ಇದು ನಿಮ್ಮ ದ್ವಂದ್ವ ನೀತಿಯನ್ನು ಬಿಡ್ರಿ, ಸರಿಯಾಗಿ ಜನರ ಮುಂದೆ ನಡವಳಿಕೆಯನ್ನ ಇಟ್ಕೊಳ್ಳೋದನ್ನು ಕಲಿಯಿರಿ ಅಂತೇಳಿ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೇಳಲಿಕ್ಕೆ ಬಯಸ್ತೇನೆ. ನಾನು ಅದನ್ನ ಹೇಳ್ತಿದ್ದೇನೆ, ತನಿಖೆ ಮಾಡಿಸಿ. ಮೊದಲು ಹೇಳಿ, ನಿಮ್ಮ ಸಹಿ ಹೌದಾ ಇಲ್ಲ? ಡೇಟ್ ಇಲ್ಲ, ನಿಮ್ಮ ನಂಬರ್ ಇಲ್ಲ ಅಂದಮೇಲೆ ಯಾತಕ್ಕಾಗಿ ನೀವು ಸಹಿ ಹಾಕಿದ್ರಿ? ಯಾರ ಒತ್ತಡ ಇತ್ತು? ಅಥವಾ ನನ್ನ ಸಹಿನೇ ಅಲ್ಲ ಅನ್ನೋದಾದ್ರೆ ನಿಮ್ಮ ಕಂಪ್ಯೂಟರ್ ಇಂದ ಕದ್ದಿದ್ದಾರೆ ಅಂತ ನೀವೇ ಹೇಳಿದ್ರಿ. ಕಂಪ್ಯೂಟರ್ ನಿಮ್ದೇ ಅಲ್ಲ, ಹಾಗಾದ್ರೆ ಲೆಟರ್ ನಿಮ್ದೇ.